ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೇ 1ನೇ ತಾರೀಕಿಗೆ ಸಾಮೂಹಿಕ ವಿವಾಹ ಅನ್ನುವಂಥದ್ದು ನಿರ್ಧಾರ ಆಗಿದೆ. ಉಚಿತ ಸಾಮೂಹಿಕ ವಿವಾಹದ 52ನೇ ವರ್ಷದ ಸಂಭ್ರಮ. ಈ ಸಂಭ್ರಮದಲ್ಲಿ ಬಹಳಷ್ಟು ಜನ ಭಾಗಿಯಾಗಲಿಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ನನ್ನ ಮದುವೆ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದಲ್ಲಿ ಆಗಬೇಕು, ನನ್ನ ಮದುವೆಯಲ್ಲಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಇರಬೇಕು ಅನ್ನುವಂತಹ ಕನಸನ್ನು ಹೊತ್ತವರು ಬಹಳಷ್ಟು ಜನ ಇದ್ದಾರೆ. ಈ ಸಾಮೂಹಿಕ ವಿವಾಹದಲ್ಲಿ ಮದುವೆ ಆಗುವುದು ಹೇಗೆ ಮತ್ತು ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಮತ್ತು ನೋಂದಣಿಯನ್ನು ಮಾಡಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಮಾತನಾಡೋದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂಥ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಆಪ್ತ ಕಾರ್ಯದರ್ಶಿಗಳು ವೀರು ಶೆಟ್ಟಿಯವರಿದ್ದಾರೆ. ಸರ್, ಮೇ 1ಕ್ಕೆ ದಿನಾಂಕ ನಿಗದಿಯಾಗಿದೆ, ಏನೆಲ್ಲ ತಯಾರಿಗಳಾಗಿದೆ? ನಮಸ್ಕಾರ. ಓಂ ಶ್ರೀ ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು ಕೆಲವು ಸಾಮಾಜಿಕವಾಗಿ ಜನಗಳಿಗೆ ಪರಿಹಾರ ನೀಡುವಂತಹ ಕೆಲವು ಸಂಸ್ಥೆಗಳನ್ನು ತುಂಬ ಹಿಂದಿನಿಂದಲೇ ಹುಟ್ಟುಹಾಕಿದ್ದಾರೆ. ಇದು 1972ರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಎಂಬ ಸಂಸ್ಥೆಯನ್ನು ಎಲ್ಲ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯವನ್ನು ವಹಿಸಲಿಕ್ಕಾಗಿ ಹುಟ್ಟುಹಾಕಿದ್ದಾರೆ. ಅದರ ಜೊತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಂಬ ಗ್ರಾಮಾಭಿವೃದ್ಧಿಯ ಮಾಡುವ ಕುರಿತಾಗಿ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಆಮೇಲೆ ಹಾಗೆ ಸಾಮೂಹಿಕ ವಿವಾಹದ ಬಗ್ಗೆ ಕೂಡ ಪೂಜ್ಯರ ಇನಿಷಿಯಲ್ ಆಗಿ ಈ ಸಂಸ್ಥೆ ಹುಟ್ಟುಹಾಕಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಊರಿನಿಂದ ಕೆಲವರು ವಿವಾಹಕ್ಕಾಗಿ ವಿವಾಹದ ವೆಚ್ಚವನ್ನು ಭರಿಸಲಿಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಂದು ಪೂಜ್ಯರಲ್ಲಿ ಧನ ಸಹಾಯವನ್ನು ಕೇಳ್ತಾಯಿದ್ರು. ಈ ಧನ ಸಹಾಯ ಕೇಳ್ತಾ ತುಂಬ ಜನ ಬಂದು, ಕಷ್ಟ ಇದೆ, ನಮಗೆ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ, ವಿವಾಹಕ್ಕಾಗಿ ವೆಚ್ಚವನ್ನು ಭರಿಸಲಿಕ್ಕಾಗಿ ನಮಗೆ ತಾವು ಸಹಾಯ ಮಾಡಬೇಕು ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿ ಅವರ ಹತ್ರ ಧನ ಸಹಾಯವನ್ನು ಕೊಂಡೋಗ್ತಿದ್ರು. ಹಾಗೆ ಈ ದುಂದು ವೆಚ್ಚವನ್ನು ಯಾವ ರೀತಿಯಲ್ಲಿ ಕಡಿಮೆ ಮಾಡಬಹುದು ಅಂತ ಯೋಚನೆ ಮಾಡಿ ಪೂಜ್ಯ ಶ್ರೀ ಹೆಗ್ಗಡೆಯವರು ಈ ಸಾಮೂಹಿಕ ವಿವಾಹ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿದರು. ಈ ಸಂಸ್ಥೆಯಲ್ಲಿ 1972ರಿಂದ ಇಂದಿನ ತನಕ ಸಾಧಾರಣ 12,500 ವಿವಾಹಗಳು ನಡೆದಿದೆ. ಈಗಾಗಲೇ ಈ ಸಂಸ್ಥೆಗೆ 50ನೇ ವರ್ಷದ ಸಂಭ್ರಮ ಆಗಿದೆ. ಈ ವರ್ಷ 52ನೇ ವರ್ಷದ ಸಾಮೂಹಿಕ ವಿವಾಹಕ್ಕೆ ಈಗಾಗಲೇ ದಿನಾಂಕ 1/5/2024ರಂದು ಈ ಮುಹೂರ್ತವನ್ನು ನಾವು ಈಗಾಗಲೇ ಕಂಡುಕೊಂಡಿದ್ದೇವೆ. ಈಗಾಗಲೇ ಜನಗಳು ಈ ಸಾಮೂಹಿಕ ವಿವಾಹಕ್ಕಾಗಿ ಬುಕ್ಕಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸಾಮೂಹಿಕ ವಿವಾಹದಲ್ಲಿ ಬುಕ್ಕಿಂಗ್ ಮಾಡಬೇಕಾದ್ರೆ ಕೆಲವು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನು ನಾವು ಮಾಡಿಕೊಂಡಿದ್ದೇವೆ. ಆ ಥರನೇ ಈಗ ಇಡೀ ಸರ್ಕಾರ ಹೇಳಿದಾಗನೇ ಹುಡುಗನಿಗೆ 21 ವರ್ಷ ಆಗಬೇಕು, ಹುಡುಗಿಗೆ 18 ವರ್ಷ ಆಗಬೇಕು, ಈ ರೀತಿ ಕಂಡೀಷನ್ ಇದೆ. ಅದಕ್ಕಾಗಿ ಸರಿಯಾದ ಪ್ರೂಫನ್ನು ತರಬೇಕು. SSLC ಮಾರ್ಕ್ ಕಾರ್ಡು ಅಥವಾ ಅವರ ಹುಟ್ಟಿದ ಸರ್ಟಿಫಿಕೇಟನ್ನು ಹಿಡ್ಕೊಂಡು ಬರಬೇಕು. ಈ ಸರ್ಟಿಫಿಕೇಟನ್ನು ಅವರು ಶಾಲೆಯಿಂದ ಪಡ್ಕೊಳ್ಬೋದು ಅಥವಾ ಪಂಚಾಯತ್ನಿಂದ ಪಡ್ಕೊಳ್ಬೋದು. ಪಂಚಾಯತಿನಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಅಥವಾ ವಿಲೇಜ್ ಅಕೌಂಟೆಂಟ್ ಕೊಡಬೇಕು. ಯಾವುದೇ ಅಧ್ಯಕ್ಷರಿಂದ ಸರ್ಟಿಫಿಕೇಟನ್ನು ತರುವಾಗಿಲ್ಲ. ಆಮೇಲೆ ಅವರು ಪಂಚಾಯತ್ನವರು ಕೂಡ ಇವರಿಗೆ ಮದುವೆ ಆಗಿಲ್ಲ ಅನ್ನುವುದಕ್ಕಾಗಿ ಪ್ರಮಾಣ ಪತ್ರವನ್ನು ಕೂಡ ಡೆವಲಪ್ಮೆಂಟ್ ಆಫೀಸರೇ ಅಲ್ಲಿ ನೀಡಬೇಕು. ದೃಢೀಕರಣ ಪತ್ರ ಅವರ ಸಿಗ್ನೇಚರಿಂದಲೇ ನಮಗೆ ಇದು ಬರಬೇಕಾಗತ್ತೆ. ಈ ಪ್ರೋಸೆಸ್ಸನ್ನು ನಾವು ನಮ್ಮ ಆಫೀಸಿಂದಲೇ ವಾಟ್ಸಪ್ ಮುಖಾಂತರ ಎಲ್ಲ ಈ ರೂಲ್ಸ್ ಆ್ಯಂಡ್ ಕಂಡೀಷನ್ಸನ್ನು ಟರ್ಮ್ಸ್ ಆ್ಯಂಡ್ ಕಂಡೀಷನನ್ನೆಲ್ಲ ನಾವು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿ ಎಲ್ಲರೂ ಮದುವೆ ಆಗುವ ಇಚ್ಛಿಸುವ ಹುಡುಗ ಹುಡುಗಿಯರು ಈ ಪ್ರಾಸೆಸ್ಸನ್ನು ವಾಟ್ಸಪ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕ್ಬೋದು. ಇನ್ನೂ ಮಾಹಿತಿ ಬೇಕಾದರೆ ಎಲ್ಲ ಕಡೆಯಲ್ಲಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಕಚೇರಿಗಳಿರುತ್ತೆ. ಅಲ್ಲಿ ಕಚೇರಿಗಳಲ್ಲಿ ಕೆಲವು ಅಧಿಕಾರಿಗಳನ್ನು ಅವರು ಭೇಟಿ ಮಾಡಿ ಇದರ ಮಾಹಿತಿಯನ್ನು ಪಡ್ಕೊಳ್ಬೋದು. ಎಲ್ಲ ರೀತಿಯ ಅನುಕೂಲಗಳನ್ನು ಕೂಡ ಎಲ್ಲ ಕಡೆಗಳಲ್ಲಿ ಇಡೀ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕೂಡ ಅವರು ಈ ಸಹಾಯವನ್ನು ಪಡ್ಕೊಂಡು ನಮಗೆ ಅರ್ಜಿಯನ್ನು ಗುಜರಾಯಿಸ್ಬೋದು. 24/2024 ಒಳಗಾಗಿ ಅರ್ಜಿ ಸಲ್ಲಿಕೆ ಅದು ಕಡೆಯ ದಿನಾಂಕ. ಅವರು ಇಲ್ಲಿಗೆ ಬಂದರೂ ಆಗ್ತದೆ. ಈಗಾಗಲೇ ಅವರು ಅರ್ಜಿಯನ್ನು ಕಳಿಸಿದರೆ
ಕಳಿಸಿದ ನಂತರ ಕೊನೆಯ ಬಾರಿಗೆ ಅವರು ಒಂದು ಹುಡುಗನ ಕಡೆಯಿಂದ ಒಬ್ಬರು, ಹುಡುಗಿಯ ಕಡೆಯಿಂದ ಒಬ್ಬರು ಶ್ರೀ ಕ್ಷೇತ್ರಕ್ಕೆ ಬಂದು ಇದರ ಎಲ್ಲ ಡೀಟೇಲ್ಗಳನ್ನು ಪಡ್ಕೊಂಡು ಅವರು ನಾವು ಕೊಡುವಂತಹ ಒಂದು ರೂಲ್ಸ್ ಆ್ಯಂಡ್ ಕಂಡೀಷನನ್ನು ಒರಿಜಿನಲ್ ಕಾಪಿ ಹಿಡ್ಕೊಂಡು ಅವರು ಹೋದರೆ ಅವರಿಗೆಲ್ಲ ಮಾಹಿತಿ ಸಿಗ್ತದೆ ಅವರಿಗೆ. ಮತ್ತು ಎಲ್ಲ ನಮ್ಮ ಆಫೀಸಿನಲ್ಲಿ ಬಂದರೆ ಅವರಿಗೆಲ್ಲ ನಾವು ಮಾಹಿತಿಯನ್ನು ಕೊಡ್ತೇವೆ. ಲಾಸ್ಟಿಗೆ ಮದುವೆಯ ಈಗ 1ನೇ ತಾರೀಕಿಗೆ ಮದುವೆ ಅಂತ ಇಟ್ಕೊಂಡ್ರೆ ಅವರು 31ಕ್ಕೆ ಇಲ್ಲಿ ಶ್ರೀ ಕ್ಷೇತ್ರಕ್ಕೆ ಬಂದು ಇಲ್ಲಿ ಅವರಿಗೆ ಎಲ್ಲ ರೂಮಿನ ವ್ಯವಸ್ಥೆ, ಆಮೇಲೆ ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ತೇವೆ. ಮೊದಲನೇ ದಿವಸನೇ ಬಂದು ಇಲ್ಲಿ ತಂಗಿ ಮಾರನೇ ದಿವಸ ಬೆಳಿಗ್ಗೆ ಅವರಿಗೆ ನಾವು ನೋಂದಾವಣೆಯ ಪ್ರೋಸೆಸ್ಸನ್ನು ಮಾಡ್ತೇವೆ. ಈ ಬಂದು ಅವರ ಅಂದರೆ ಬರುವ ಸಂದರ್ಭದಲ್ಲಿ ಅವರ ಹುಡುಗಿಯ ತಂದೆ ತಾಯಿ, ಹುಡುಗನ ತಂದೆ ತಾಯಿ ಬರಬೇಕು. ಅವರು ತಂದೆ ತಾಯಿ ಇಲ್ಲದಿದ್ದರೆ ಅವರ ಮರಣ ದೃಢೀಕರಣ ಪತ್ರವನ್ನು ತರಬೇಕು. ಈ ಮರಣ ದೃಢೀಕರಣ ಪತ್ರವನ್ನು ಕೂಡ ಆ ಪಂಚಾಯಿತಿ ಅಥವಾ ಪಟ್ಟಣ ಪಂಚಾಯಿತಿ ಕಾರ್ಪೊರೇಷನಿಂದ ಅಲ್ಲಿ ಅಧಿಕಾರಿಗಳು ನೀಡಬೇಕು. ಯಾವುದೇ ನೋಂದಾಯಿತ ಪ್ರತಿನಿಧಿಗಳ ದೃಢೀಕರಣ ಪತ್ರ ನಮಗೆ ಆಗೋದಿಲ್ಲ. ಅಲ್ಲಿಯ ಅಧಿಕಾರಿಗಳು ನೀಡಿದ ಪತ್ರವನ್ನೇ ನಾವು ಪರಿಗಣಿಸುವಂಥದ್ದು. ಆ ದಿನ ಸಾಯಂಕಾಲ ನೋಂದಣಾಧಿಕಾರಿಗಳು ಕೂಡ ಶ್ರೀ ಕ್ಷೇತ್ರಕ್ಕೆ ಬರ್ತಾರೆ. ಇಲ್ಲಿಯೇ ಅವರ ಮದುವೆಯನ್ನು ನೋಂದಾಯಿಸುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮೇ 1ರಂದು ನಡೆಯುವಂತಹ ಸಾಮೂಹಿಕ ವಿವಾಹದ ವಿವರ. ವಿವಾಹ ಆಗಲಿಕ್ಕೆ ಇಚ್ಛಿಸುವವರು 20/4/2024 ಒಳಗಾಗಿ ತಮ್ಮ ದಾಖಲೆಗಳನ್ನು ಮತ್ತು ನೋಂದಣಿಗೆ ಬೇಕಾದಂಥ ಪ್ರಕ್ರಿಯೆಗಳನ್ನು ಮಾಡಿಕೊಳ್ಬೋದು. ಮೊದಲನೇದಾಗಿ ನೀವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆ ನೋಂದಣಿ ಕಾರ್ಯ ಆಗ್ತದೆ. ಇಲ್ಲದಿದ್ದರೆ ನಿಮ್ಮ ಸಮೀಪದ ರಾಜ್ಯದ ಎಲ್ಲ ಕಡೆಯೂ ಕೂಡ SKDRDP ಅವರ ಕಚೇರಿಗಳಿರ್ತವೆ. ಸೇವಾ ನಿರತರ ಕಚೇರಿಯಲ್ಲಿ ಸೇವಾ ನಿರತರನ್ನು ಕೂಡ ವಿಚಾರಿಸಿದರೆ ಅವರು ಸಂಪೂರ್ಣವಂತ ಮಾಹಿತಿಯನ್ನು ನೀಡ್ತಾರೆ. ಮತ್ತು ನೀವು ಅಗತ್ಯ ದಾಖಲೆಗಳು ಏನೆಲ್ಲ ಬೇಕು ಅಂತ ಸರ್ ಹೇಳಿದರೆ ಆ ದಾಖಲೆಗಳನ್ನು ರೆಡಿ ಮಾಡಿಕೊಳ್ಬೇಕು. ಜೊತೆಗೆ ಆ ದಾಖಲೆಗಳನ್ನು SKDRDPಯ ಸೇವಾ ನಿರತರು ಮತ್ತು SKDRDPಯ ಪ್ರಮುಖರು ಆ ದಾಖಲೆಯನ್ನು ಪರಿಶೀಲಿಸಿ ಮದುವೆಗೆ ಒಪ್ಪಂದವನ್ನು ಅಥವಾ ಮದುವೆ ಆಗುವಂತಹ ಒಂದು ಕಾರ್ಯದಲ್ಲಿ ಮದುವೆಯ ಕಾರ್ಯವನ್ನು ಸುಗಮಗೊಳಿಸ್ತಾರೆ. ಇದು ಇಷ್ಟು ಈಗ ಇರುವಂತಹ ಮಾಹಿತಿ. 20/4/2024 ತಾರೀಕು ಕಡೆಯ ದಿನ. ಅದರಿಂದ ಇಲ್ಲಿ ಮದುವೆ ಆಗಬೇಕು ಅಂತ ಕನಸು ಕಂಡವರಿಗೆ ಇದೊಂದು ಮಾಹಿತಿ ಕೊಡುವಂತಹ ವರದಿ. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in.
ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com.